ಕಾಪು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರ ಬೀಳ್ಕೊಡುಗೆ ಸಮಾರಂಭ ಕಾಪು ಹೋಟೆಲ್ ಮಂದಾರದಲ್ಲಿ ನಡೆಯಿತು. ಕಳೆದ 1.5 ವರ್ಷದಿಂದ ಕಾಪು ಠಾಣೆಯಲ್ಲಿ ಕರ್ತವ್ಯ ಸಲ್ಲಿಸಿದ ಇವರಿಗೆ ಕಳೆದ ಕೆಲವು ದಿನಗಳ ಹಿಂದೆ ಶಿರ್ವಾ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಕಾರ್ಕಳ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪೊಲೀಸರ ಪಾತ್ರ ಮಹತ್ವದ್ದು. ಕಾಪು ಠಾಣೆಯಲ್ಲಿ ಕ್ಲಿಷ್ಟಕರವಾದ ಪ್ರಕರಣವನ್ನು ಭೇದಿಸುವಲ್ಲಿ ಹಾಗೂ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಲ್ಲಿ ರಾಘವೇಂದ್ರ ಅವರ ಕರ್ತವ್ಯ ಶ್ಲಾಘನೀಯವಾಗಿದೆ ಎಂದರು. ಮಿತ್ರರಾದ ರಾಘವೇಂದ್ರ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಅತ್ಯುತ್ತಮವಾದ ಸೇವೆಯನ್ನು ನೀಡಿ ಶಿರ್ವಾ ಠಾಣೆಗೆ ವರ್ಗಾವಣೆಗೊಂಡು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಮೂಲ್ಯ ಸೇವೆಗಾಗಿ ಕಾಪು ಠಾಣೆಯ ಪರವಾಗಿ ನಾವು ಅಭಿನಂದನೆಯನ್ನು ಕೊಡ್ತಾ ಇದ್ದೀರಿ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ತಮ್ಮನ್ನು ಆ ಒಂದು ಪ್ಲೇಸೇ ಆಗಿದೆ. 3 ಮಾರಿಗಳಿರುವಂತಹ ಪ್ಲೇಸ್, ಅದು ಯಾವ ಟೈಮಲ್ಲಿ ಹೇಗಿರುತ್ತೆ ಹೇಳೋದಕ್ಕಾಗಲ್ಲ. ಅಂಥ ಒಂದು ಪ್ಲೇಸಲ್ಲಿ ಬಂದು ಒಂದು ಕೆಲಸ ಮಾಡ್ತೀವಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಆ ದೇವರು ಕಾಪಾಡಿದ್ರು ಅಂತ ನಾವು ಹೇಳ್ಬೋದು. ಯಾಕಂದರೆ ಕೆಲವೊಂದು ಸಂದರ್ಭಗಳು ಬಂದು ಬಿಡೋದು, ಆ ಸಂದರ್ಭಗಳು ಯಾವುದೇ ತೊಂದರೆ ಆಗ್ತಿಲ್ಲದೆ ಒಳ್ಳೆ ರೀತಿಯಲ್ಲಿ ಹಲವಾರು ಸಂದರ್ಭಗಳು ಅದ್ರ ಬಗ್ಗೆ ಹೇಳಂಗೇ ಇಲ್ಲ. ಆ್ಯಕ್ಚುಲಿ ನಮ್ಮ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯವನ್ನು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅದನ್ನು ಸಾಲ್ವ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಸಬ್ ಇನ್ಸ್ಪೆಕ್ಟರ್, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಂದು ವಿಷಯ ಏನೇ ಆಗಲಿ, ಯಾವುದೇ ಒಂದು ತೊಂದರೆ ಆಗಲಿ, ಅಲ್ಲಿ ಫಸ್ಟ್ ಹೋಗಿ ಅದನ್ನು ಸಾಲ್ವ್ ಮಾಡಿ ಆಮೇಲೆ ಅದನ್ನು ನಮಗೆ ತಿಳಿಸ್ತಾ ಇದ್ದವನು ನನ್ನ PSI ಆದಂಥ ರಾಘವೇಂದ್ರ. ನನಗೆ ಈಗ ಏನೋ ಒಂದು ದೂರ ಹೋಗಿಲ್ಲ, ನನ್ನ ಸರ್ಕಲಲ್ಲೇ ಇದ್ದಾನೆ, ಅದೊಂದು ಖುಷಿ. ಯಾಕಂತ ಹೇಳಿದ್ರೆ ರಾಘವೇಂದ್ರ ಹತ್ರ ಯಾವುದೊಂದು ಕೆಲಸ ಹೇಳಿದರೆ ಕಾನೂನು ಸುವ್ಯವಸ್ಥೆ, ಸಂಚಾರ ಇರ್ಬೋದು, ಅಪರಾಧ ಇರ್ಬೋದು, ಮತ್ತಿತರ ಪ್ರಕರಣಗಳನ್ನು ಅವರು ನಿಭಾಯಿಸುವಂಥ ರೀತಿ, ಅದರಲ್ಲಿ ನಾನು ಗಮನಿಸಿದ ಪ್ರಕಾರ ಯಾವುದೇ ಒಂದು ಸಣ್ಣ ಘಟನೆಗಳು ನಡೆದರೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿಗಿರಬೇಕಾದಂಥ ಅತ್ಯಂತ ಮುಖ್ಯವಾದಂಥ ಒಂದು ವಿಶೇಷ ಗುಣ ಏನಂತ ಹೇಳಿದರೆ ತಕ್ಷಣದಲ್ಲಿ ಸ್ಪಾಟ್ ವಿಸಿಟ್ ಮಾಡೋದು. ಅದನ್ನು ಯಾವುದೇ ಮಾಹಿತಿ, ಕೆಲವೊಂದು ಮಾಹಿತಿ ನಮಗೂ ಬರ್ತಿತ್ತು, ಸರ್ ಹೀಗೀಗ ಆಗ್ತಾ ಇದೆ ಅಂತ. ಸೊ ಆವಾಗ ರಾಘವೇಂದ್ರ ಎಲ್ಲಿದ್ದೀರಾ ಅಂತ ಕೇಳಿದರೆ, ಇಲ್ಲ ಸರ್ ನಾನು ಆಲ್ರೆಡಿ ಸ್ಪಾಟಲ್ಲಿ ಇದ್ದೇನೆ, ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಸೊ ಅದರ ಒಟ್ಟಿಗೆ ಅವರೊಟ್ಟಿಗೆ ಒಂದಷ್ಟು ಜನ ಸಿಬ್ಬಂದಿಗಳಿರ್ತಾರೆ. ಇದು ಹೊರಗಡೆ ನಾವು ಮಾಡುವಂಥ ಕೆಲಸ ಮತ್ತು ಆಡಳಿತ ವ್ಯವಸ್ಥೆ, ಇದೆರಡಕ್ಕೂ ಕೂಡ ಒಂದು ಲಿಂಕ್. ಎಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾರೋ ಒಬ್ಬರು SHO ಹೋಗಿರ್ತಾರೆ, ಅಥವಾ ಸಬ್ ಇನ್ಸ್ಪೆಕ್ಟರ್ ಹೋದರೆ ಸ್ಟಾಫ್ ಇರಲ್ಲ, ಅಥವಾ ಇಬ್ಬರು ಹೋಗಿರಲ್ಲ. ಇಂಥ ಕೆಲವು ಘಟನೆಗಳು ಇರ್ತವೆ. ಆದರೆ ಕಾಪು ಠಾಣೆಯ ಆಡಳಿತವನ್ನು ಹೇಳಬೇಕಂದ್ರೆ